ಮಾತಾಡ್ತಿದ್ದೆ ನಾನು ಮಂಗಳೂರಲ್ಲಿ ಮಾತಾಡಿದ್ದೀನಿ. ಅವ್ರಿಗೆ ಇಲ್ಲಿಗೆ ಬಂದಿದ್ರು, ಎಲ್ಲ ಸ್ಟೋರಿ ಎಲ್ಲ ಕೇಳಿದ್ದಾರೆ, ಮತ್ತೆ ಬಿಟ್ಟಿದ್ದಾರೆ. ನಂಬರ್ ಹೋಗ್ತಾ ಇರಲಿಲ್ಲ, ಮತ್ತೆ ಅವ್ರು ಟಚ್ ಆಗಲಿಲ್ಲ. ನಮಗೆ ಸಾಮಾಜಿಕವಾದಂಥ ಹೋರಾಟ, ಎರಡನೇದು ಮುಖ್ಯವಾದದ್ದು ಕಾನೂನು. ಈಗ 2-3 ಕಡೆಯಿಂದ ಕೇಸ್ಗಳನ್ನ ಜಡಿಬೇಕಾಗುತ್ತೆ. ಸಾಮಾಜಿಕವಾದಂಥ ಹೋರಾಟ, ಎರಡನೇದು ಮುಖ್ಯವಾದದ್ದು ಕಾನೂನು. ಈಗ 2-3 ಕಡೆಯಿಂದ ಕೇಸ್ಗಳನ್ನ ಜಡಿಬೇಕಾಗುತ್ತೆ. ಒಂದು, ನಿಮ್ಮ ಮೇಲೆ ಹಾಕಿದ ಕೇಸ್ಗೆ ಕೋರ್ಟ್ ಹಾಕಿದ್ದು ಕ್ವಶನ್ ಮಾಡೋದು, ಎಲ್ಲವನ್ನೂ ಸೇರಿಸಿ ಸಮಗ್ರವಾಗಿ ಇದೊಂದು ಮತ್ತು ಮೊದಲು ಯಾರು ತನಿಖೆ ಮಾಡಿದ್ದಾರೆ ಅದನ್ನೆಲ್ಲ ಸೇರಿಸಿ ಒಂದು ಪೇಂಟ್ ಮಾಡಿ ಅದನ್ನು ನಾವು CBIಗೆ ಇನ್ಸಿಸ್ಟ್ ಮಾಡೋದು. ಮತ್ತೆ ಯೋಗೇಶ್ ಕುಮಾರ್ ನನ್ನ ಹತ್ರ ಒಪ್ಪಿಕೊಂಡಿದ್ದಾನೆ. ಯಾರ್ಯಾರಿದ್ದಾರೆಲ್ಲ ಎಂದು ಗೊತ್ತಿದೆ ನನಗೆ. ನನ್ನ ಹತ್ರ ಒಪ್ಪಿಕೊಂಡಿದ್ದಾನೆ. ಅವನಿಗೆ ಎಲ್ಲಿ ತನಕ ಆಯ್ತು ಅಂತ ಹೇಳಿದ್ರೆ ಅವನ ಮಗುವಿಗೆ ಹುಷಾರಿಲ್ಲದಾಗಿದೆ, ಒಂದು ಟೈಪ್ ಆಗಿ ಹೆಂಡತಿಗೆ ಹುಷಾರಿಲ್ಲದಾಗಿದೆ. ಅವನಿಗೆ ಗೊತ್ತಾಗಿದ್ದು ದೇವರ ಶಾಪ ಸಿಕ್ತು ನನಗೆ. ಓಡಿ ಬಂದು ತಪ್ಪಿ ಒಪ್ಪಿಕೊಂಡ ನನ್ನ ಹತ್ರ. ಫ್ಯಾಮಿಲಿ, ಹೆಂಡತಿ ಮಕ್ಕಳಿಗೆ ನಾವೆಲ್ಲ ಇದ್ದವರಲ್ವ ಅಂತ ಹೇಳಿದೆ. ಸತ್ಯ ಹೇಳ್ತೆ ಅಂತ ಕೇಳಿ ಆಯ್ತು. CBI ಕೋರ್ಟಲ್ಲಿ ಹೇಳ್ತಾನೆ. ನನ್ನನ್ನು ಪ್ರಶ್ನೆ ಮಾಡಿದ್ರೆ ಹೇಳ್ತಾನೆ, ನಾನು ಖಂಡಿತ ಹೇಳ್ತೇನೆ, 100ಕ್ಕೆ 100 ಹೇಳ್ತಾನೆ, ಸತ್ಯ ಹೇಳ್ತಾನೆ. ಏನ್ ಬೇಕಾದ್ರೆ ನನ್ನ ಜೀವ ಹೇಳ್ತಾನೆ. ಮೊನ್ನೆ ತನಿಖೆಗೆ ಆಗುವಾಗ ಈಗ ಏನಾಯ್ತು ಗೊತ್ತಾ, ಅದು ಎಲ್ಲಿ ಲೀಕ್ ಆಯ್ತು ಅಂತ ಗೊತ್ತಿಲ್ಲ. ಅದು ತನಿಖಾಧಿಕಾರಿಯಿಂದ ಭಾಸ್ಕರ್ ರೈ ಆಗಿತ್ತಲ್ಲ, ಇವನು ತಪ್ಪಿಸ್ಕೊಂಡದ್ದು. ಮೊನ್ನೆ ಕೋರ್ಟಿಗೆ ಹೋಗುವಾಗ ಫೋನ್ ಮಾಡಿದೆ ನನಗೆ. ಲಾಸ್ಟ್ ಎಂಡ್ ಪಾಯಿಂಟ್ ಅಲ್ಲಿ 2 ತಿಂಗಳು, ಈ ಜಡ್ಜ್ಮೆಂಟ್ ಇಂದ 2-3 ತಿಂಗಳ ಹಿಂದೆ ಲಾಸ್ಟ್ ಇದರಲ್ಲಿ ಫೋನ್ ಮಾಡಿದ. ನಾನು ಹೇಳಿದೆ ಹೋಗು ಹೇಳು ಅಂತ ಹೇಳಿ, ಸತ್ಯ ಹೇಳು. ಅಲ್ಲ, ಕೋರ್ಟಲ್ಲಿ ನಾವು ಅವ್ರು ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಮಾಡಬೇಕು. ಯಾಕೆ ಅವತ್ತು ಮುಚ್ಚಿಸಿದ್ರೆ ನಮ್ಮ ಹತ್ರ ಒಪ್ಪಿಕೊಳ್ಳಿಲ್ಲ ನೀನು? ಕಳೆದ 32 ವರ್ಷಗಳಿಂದ ಅಹರ್ನಿಶಿ ದುಡಿಯುತ್ತಿರುವ ಒಡನಾಡಿ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಯಾಗಿ ನಾನಿವತ್ತು ಉಜಿರೆ ಹೆಣ್ಣು ಮಗಳು ನತದೃಷ್ಟೆ ಬಾಲಕಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಆ ಹೆಣ್ಣುಮಗುವಿಗೋಸ್ಕರ ಹೋರಾಟ ನಡೆಸುತ್ತಿರುವಂತಹ ಎಲ್ಲ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಮಹೇಶ್ ಶೆಟ್ಟರು, ಇವರೆಲ್ಲರನ್ನು ಕೂಡ ಕಂಡು ಮಾತನಾಡ್ತಾ ಇದ್ದೇವೆ. ಬಹಳ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಇದು. ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಇಂತಹ ಒಂದು ಶೋಷಣೆ, ಇಂತಹ ಒಂದು ದುಷ್ಕೃತ್ಯ ನಡೆದಿರುವಂಥದ್ದು ನಮಗೆ ಎದೆಗೆ ಬರ್ಜಿ ಹಾಕಿ ಚುಚ್ಚಿದಂಗೆ ಆಗ್ತಾ ಇದೆ. ಅದರಲ್ಲೂ ಕೂಡ ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಪಾಪಿಗಳು ಯಾರಿದ್ದಾರೆ ಅವರನ್ನ ಇನ್ನೂ ಕೂಡ ನ್ಯಾಯದ ಕಟಕಟೆಗೆ ತಂದು ನಿಲ್ಲಿಸಲಿಕ್ಕೆ ಆಗಲಿಲ್ವಲ್ಲ ಈ ದೇಶದ ಕಾನೂನಿಗೆ ಅಂತ ಹೇಳುವಂಥದ್ದು ಒಂದು ನಗೆಪಾಟಲಿನ ಒಂದು ಸಂಗತಿ. ಇದು CBIಗೆ ಶೋಭೆ ತರುವಂತಹ ಒಂದು ವಿಚಾರ ಅಲ್ಲ. ಹಾಗಾಗಿ CBI ಖಂಡಿತವಾಗ್ಲೂ ಇದರ ಒಂದು ತನಿಖೆಯನ್ನು ಮುಂದುವರಿಸಬೇಕು. CBIಯ ಘನತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸಗಳು ಸಾಗಲಿ ಅಂತ ಆಗ್ರಹಿಸಲಿಕ್ಕೋಸ್ಕರ ಬಂದಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ, ಧರ್ಮಸ್ಥಳ ಕ್ಷೇತ್ರದ ರಾಜ್ಯಸಭಾ ಸದಸ್ಯರು ಹಾಗೂ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಹೆಚ್ಚು ಮಾತಾಡಬೇಕು ಅಂತ ನನಗನ್ಸುತ್ತೆ. ಅವರು ಒಂದು ಬಾಧ್ಯತೆಯನ್ನು, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು, ಅನುಶಾಸನಬದ್ಧವಾದಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತಂಥವರು. ತಮ್ಮ ಮನೆಯ ಬಾಗಿಲಲ್ಲಿರುವಂಥ, ತಮ್ಮ ಮನೆಯ ಮಗುವಿಗೆ ಮೇಲೆ ಆಗಿರುವಂತಹ ಅತ್ಯಾಚಾರ, ಆ ಮಗುವಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಸಾಂತ್ವನ ನೀಡುವಂಥದ್ದು ಧರ್ಮಾಧಿಕಾರಿಗಳಾಗಿ ಅವರು ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಆ ಮಗುವಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಜನ ಏನಾದರೂ ಹೇಳ್ತಾ ಹೋಗಲಿ, ಅದು ಬೇರೆ ವಿಚಾರ. ಆದರೆ ಆ ಮಗುವಿಗೋಸ್ಕರ ನಾನಿದ್ದೇನೆ ಅಂತ ಹೇಳುವಂಥದ್ದು, ಅದಕ್ಕೆ ನ್ಯಾಯವನ್ನು ಸಿಗುವ, ಅದು ತಾರ್ಕಿಕ ಅಂತ್ಯಕ್ಕೆ ತರುವ ತನಕ ನಾನು ಪ್ರಶ್ನಿಸುತ್ತಾ ಇರ್ತೇನೆ ಅಂತ ಹೇಳುವಂಥ ಮಾತು ಹೆಗಡೆಯವರ ಬಾಯಿಂದ ಬರೋದೇ ಆದರೆ ಅದಕ್ಕೆ ನಾವು ನಿಜವಾಗ್ಲೂ ಕೂಡ ಋಣಿಗಳಾಗ್ತೇವೆ. ಆ ಮಾತು ಅವರಿಂದ ಬರಲಿ ಅಂತ ನಾನು ಆಶಿಸ್ತಾ, ಕಾನೂನಿನ ಕೆಳಗೆ ಪ್ರತಿಯೊಬ್ಬರೂ ಕೂಡ ಒಂದೇ. ಅದೇ ರೀತಿ ಇದೊಂದು ಧರ್ಮದ ಕಾರ್ಯ, ಇದು ನಾಗರಿಕ ಸಂವೇದನ ಒಂದು ಶೀಲವಾದಂತಹ ಒಂದು ಕಾರ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳದ ಉಜಿರೆಗೆ ಬಂದಿದ್ದೇವೆ. ಇಲ್ಲಿ ನಾವು ಈ ಮಗುವಿಗೆ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರ ಒಂದು ಸಂವೇದನೆಯನ್ನು ಹೆಚ್ಚಿಸುತ್ತಾ, ಇಂಥ ಹೆಣ್ಣುಮಕ್ಕಳ ಮೇಲೆ ಯಾವುದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ
ದುಷ್ಕೃತ್ಯಗಳು ನಡೆಯದ ಹಾಗೆ ನಾವು ಕೆಲಸಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ. ನಮ್ಮ ಮನೆಯಲ್ಲಿ ಮಕ್ಕಳು ಇರೋದೇ ಆದರೆ, ನಮ್ಮ ಮನೆಗಳಲ್ಲಿ ಹೆಣ್ಣುಮಕ್ಕಳು ಇರೋ ಮಾನವ ಹಕ್ಕುಗಳ ಪ್ರಮುಖ ಪ್ರಕಾರ ಉಲ್ಲಂಘನೆ ಏನು ಅಂತ ಹೇಳಿದ್ರೆ, ಯಾರನ್ನೋ ಎಳೆದು ಅವನು ಜೈಲಲ್ಲಿ ಕೊಳೆಯುವಂತೆ ಮಾಡಿರುವಂಥದ್ದು. ಸ್ವಂತ ತಾಯಿಯೂ ಕೂಡ, ತಂದೆಯೂ ಕೂಡ, ಹೋರಾಟಗಾರರು ಕೂಡ ಈತನಲ್ಲ, ಈ ತರ ಅಪರಾಧ ಮಾಡಿದವನು ಈತನಲ್ಲ ಅಂತ ಹೇಳ್ತಿದ್ದಾಗಲೂ ಕೂಡ ಯಾರನ್ನೋ ಕರ್ಕೊಬಂದು ಅಪರಾಧವನ್ನ ಮರೆಮಾಚಲಿಕ್ಕೆ ಮಾಡಿದಂತ ಪ್ರಕ್ರಿಯೆ ಅಂತಿಮವಾಗಿ ಇಡೀ ಜಗತ್ತಿನಾದ್ಯಂತ ಈ ತರದ ಮಾನವ ಉಲ್ಲಂಘನೆ ಮತ್ತೊಂದಿಲ್ಲ ಅಂತ ಹೇಳಿ ಭಾವಿಸಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈತ ತಾಯಿ ತನ್ನ ಮಗಳಿಗಾದ ಅನ್ಯಾಯ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಮಾಡಿದವನು ಸಿಗ್ತಾ ಇಲ್ಲ, ಯಾರೋ ಮತ್ತೊಬ್ಬ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಜೈಲಿಗೆ ಹಾಕಿದಂತ ಪ್ರಕ್ರಿಯೆ ಇದೆಯಲ್ಲ, ಈ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಾಡಿದ ಕರ್ಮಕಾಂಡಗಳಿಗೆ ಇವರನ್ನ ಮೊದಲು ಒದ್ದು ಅಮಾನತ್ತಲ್ಲಿಟ್ಟು ಮತ್ತೆ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಕುಟುಂಬದವರೇ ಇವರು ಒದಿಬೇಕು. ಅಲ್ಲ ಕಣೆಯ ಅಂತ ಅಲ್ಲಿಯ ಹೆಣ್ಣು ಮಕ್ಕಳು. ಯಾಕೆ ಅಂತ ಹೇಳಿದ್ರೆ, ಇದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಇದೊಂದು ಅನಾಗರಿಕ ಸಂಸ್ಕೃತಿಯ ಒಂದು ಸಂವೇದನೆಶೀಲತೆ ಇಲ್ಲದೆ ಇರುವಂತಹ ಒಂದು ವರ್ಗ ಸೃಷ್ಟಿಯಾಗ್ತಾ ಇದೆ. ಅದು ಭ್ರಷ್ಟತೆ, ಏನಿಲ್ಲ ಹೆಣ್ಣು ಬಾಕತನ. ಈ ಹೆಣ್ಣು ಬಾಕತನ ಭ್ರಷ್ಟತೆಯನ್ನ ನಮ್ಮ ಗೌರವಾನ್ವಿತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ತಮ್ಮ ರಾಜ್ಯಸಭಾ ಸದಸ್ಯರವರು, ನಮ್ಮಗಳ ಪ್ರತಿನಿಧಿಗಳವರು, ಅವರು ಲೋಕಸಭೆಯಲ್ಲಿ ಈ ವಿಷಯವನ್ನು ಎತ್ತಿ ಈ ತರದಕ್ಕೆ ರಾ ಮೂಲಕವಾಗಿ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಏನು ಕರೀತೇವೆ, ಆ ಮೂಲಕವಾಗಿ ತನಿಖಾ ತಂಡವನ್ನು ನೇಮಕ ಮಾಡಿ ಇವರಿಗಾದ ಅನ್ಯಾಯಕ್ಕೆ ಪರಿಹಾರ ಕೊಡೋದರೊಟ್ಟಿಗೆ ಎಷ್ಟೋ ತಾಯಂದಿರ ಸಮಾಧಾನಗೊಳ್ಳಲಿಕ್ಕೆ ಕಾರಣ ಆಗಬೇಕು ಮತ್ತು ನಮ್ಮ ತನಿಖಾ ಸಂಸ್ಥೆಗಳು ಭಾರಿ ಬಲಿಷ್ಠವಾಗಿದೆ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಜನರಲ್ಲಿ ವಿಶ್ವಾಸ ಹೋಗುತ್ತೆ, ಅರಾಜಕತೆ ಮೂಡುತ್ತೆ. ಈ ಅರಾಜಕತೆಗೆ ಅವಕಾಶ ಕಲ್ಪಿಸಬಾರದು ಈ ಸ್ವತಂತ್ರ ರಾಷ್ಟ್ರದಲ್ಲಿ ಎನ್ನುವಂಥದ್ದೊಂದು ನಮ್ಮ ಹಕ್ಕೊತ್ತಾಯ. ಹಾಗಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಎಲ್ಲೆಲ್ಲಿ ನಡೀತದೆ